ನಮಸ್ಕಾರ ಬಂಧುಲೆ. ನಾಗನಡೆ ಬಲಿಪಬಾಯಿ ಪಂಚವರ್ಣದ ಪುಂಚದ ಮಣ್ಣು ನಮ್ಮ ತುಳುವ ನೆಲ. ಈ ತುಳುವ ನೆಲಟ್ಟು ನಮ್ಮ ಹಿರಿಯಾಕುಲು ಪೂಪಾಡಿನಲ್ಪ ನಮಪೂತ ಎಸಲಪಾರ್ದು ನಂಬಿಂಚಿನ ನಂಬೊಲಿಗೆದ ಮಣ್ಣು. ಈ ಸತ್ಯಧರ್ಮದ ನೆಲೆಟ್ಟು ಪ್ರತಿಯೊಂಜಿ ದಿಕ್ಕಡ್ಲ ನಾಗಬೆಮ್ಮೆರೆಗೆ ನಾಗಬ್ಬನ, ಅಂಚನೆ ಗ್ರಾಮ ದೇವರಿಗೆ ದೇವಸ್ಥಾನ, ದೈವಲಿಗೆ ಸಾನ ಚಾವಡಿ ಕಟ್ಟದು ಆರಾಧನೆ ಮಲ್ತೊಂದುಲ್ಲ. ಅಂಚಿತ್ತಿ ಕೆಲವು ಕ್ಷೇತ್ರದ ಬಗ್ಗೆ ನಮ್ಮ ಇನಿ ತೆರೆಯೋ ನೋಡು. ಅಂಚನೆ ಅಲ್ತ ಐತಿಹ್ಯದಾದ ವಿಧಿವಿಧಾನದಾದ ಅಂಚನೆ ಕಟ್ಟುಕಟ್ಲೆಲುದಾದ ಪಂದು ತೆರಿಪಾವುಡು ಪನ್ಪಿ ಉದ್ದೇಶದಿದೆ ಇನಿ ನಮ್ಮ ಸದ್ಗುರು ಸಾಯಿ ಕ್ರಿಯೇಷನ್ ಬೊಕ್ಕ ಅರಿಕೆ ತುಳುನಾಡ ಸೊಬಗು ಚಾನಲ್ ಅರ್ಪಣೆ ಮಲ್ಪುನಂಚಿತ್ತಿನ ಕಾರ್ಯಕ್ರಮನೆ ದೈವ ಸಿಂಚನ ಒಂದು ಎಗ್ಗೆ ರಡ್ಡು. ವೀಕ್ಷಕ ಬಂಧುಲೆ, ನಮ್ಮ ಇನಿ ಬತ್ತಿಂಚಿತ್ತಿನ ಕ್ಷೇತ್ರ ಪಚ್ಚೆ ಪಜಿರದ ಪ್ರಕೃತಿದ ಮಟ್ಟೆಲ್ಡು ಪರಪು ನೀರದ ನೇತ್ರಾವತಿ ತುದೆ ಬರಿಟ್ಟು ತನ್ನ ಗಣಮಾನಿನಕ್ಲೊಟ್ಟಿಗೂ ನೆಲೆ ಉಂತುದು ಬತ್ತಿ ಭಕ್ತೆರೆ ಉಡಲದ ಬೇನೆಗೆ ಇಂಬು ಕೊರ್ದು ಕಾಪುನಂಚಿತ್ತಿನ ಪರಮ ಪಾವನ ಶಿವಕ್ಷೇತ್ರ ಸರಪಾಡಿ ಶ್ರೀ ಶರಬೇಶ್ವರ ಕ್ಷೇತ್ರ. ಅಪಗಂಡ ಬಂಧುಲೆ ಬಲೆ, ಈ ಕ್ಷೇತ್ರದ ಐತಿಹ್ಯದಾದ ಮುಲ್ಪದ ವಿಧಿವಿಧಾನದಾದ ಈ ಬಗ್ಗೆ ಒಂಜಾತು ವಿಚಾರವನ್ನು ನಮ್ಮ ತೆರೆಯೋನ್ಗ ನಮ್ಮ ಹಿರಿಯಾಕಲ್ನ ಕೈಟ್ಟು. ಶರಭಂಗ ಮುನಿಕರಾಚಿತೋ ದೇವ ರಜತಾದ್ರೀಶ ಗಂಗಾ ಗೌರೀಶ ದೇವ ಭೇರಿ ವಾದ್ಯೇನ ಸಹ ಪೂಜಿತೋ ದೇವ ಶರಪಾಡ್ಯಧೀಶ ಶರಭೇಷ ದೇವದೇವ ನಮೋಸ್ತುತೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗವೆಂಬಂತಹ ಮೂರು ಮಾರ್ಗಗಳ ಮೂಲಕ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಲು ದೇವನೇ ನಿರ್ದೇಶನ ಮಾಡಿದಂತಹ, ಅದೇ ರೀತಿಯಾಗಿ ದೇವನೇ ಆ ಕರ್ಮ ಮಾರ್ಗವನ್ನು ಆರಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಸಾಕ್ಷಾತ್ಕಾರವನ್ನು ಪಡೆಯಲು ದಾರಿಯನ್ನು ತೋರಿಸಿದಂತಹ ಪುಣ್ಯ ಭೂಮಿ ನಮ್ಮ ಈ ಭರತ ಭೂಮಿ, ಅಂದರೆ ಭಾರತ ದೇಶ. ಇಂತಹ ಭಾರತ ದೇಶದಲ್ಲಿ ತನ್ನ ಕರ್ಮವನ್ನು ಅಥವಾ ತನ್ನ ಲೀಲಾ ವಿನೋದಗಳನ್ನೆಲ್ಲ ಪ್ರದರ್ಶಿಸಲು ಜನರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಬದುಕಲು ಹೇಗೆ ಬದುಕಲು ಯಾವ ರೀತಿಯಲ್ಲಿ ಬದುಕಬೇಕು ಎಂಬುದನ್ನು ಸೂಕ್ತ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟು ತನ್ನ ಲೀಲಾ ವಿನೋದಗಳನ್ನೆಲ್ಲ ಪ್ರದರ್ಶಿಸಲು ಆರಿಸಿಕೊಂಡಂತಹ ಭೂಮಿ ಈ ಭರತ ಭೂಮಿ. ಅಂತಹ ಭರತ ಭೂಮಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಹಲವಾರು ಕ್ಷೇತ್ರಗಳೆಲ್ಲ ಇವೆ. ಅಂದರೆ ದೇವರು ತನ್ನ ಲೀಲೆಗಳನ್ನು, ಅದೇ ರೀತಿಯಾಗಿ ಪವಾಡಗಳನ್ನು ಅಥವಾ ಆ ದೇವರ ವಿಶೇಷವಾದಂತಹ ಮಹಿಮೆಗಳನ್ನೆಲ್ಲ ಜನರಿಗೆ ಜನಸಾಮಾನ್ಯರಿಗೆ ತೋರಿಸಿಕೊಡಲು ವಿಶೇಷವಾಗಿ ಕೆಲವೊಂದು ಕ್ಷೇತ್ರಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾನೆ. ಅಂತಹ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದಂತಹ ಕ್ಷೇತ್ರಗಳು ಕಾಶಿ, ಅಯೋಧ್ಯ, ಮಥುರಾ ಇತ್ಯಾದಿ ಎಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಾದ ಹಾಗೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಆ ಕೈಲಾಸವಾಸಿಯಾದಂತಹ ಸೀಮಾತೀತನಾದಂತಹ ಆ ಪರಮೇಶ್ವರನು ಶರಭೇಶ್ವರನ ಒಂದು ಸ್ವರೂಪವನ್ನು ಪಡ್ಕೊಂಡು ಈ ಶರಪಾಡಿ ಎಂಬಂತಹ ಗ್ರಾಮದಲ್ಲಿ, ಅಂದರೆ ಈ ಪಟ್ಟಣದಲ್ಲಿ ನೆಲೆಸಿ ಜನರಿಗೆಲ್ಲರಿಗೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಲು, ಅದೇ ರೀತಿಯಾಗಿ ಜನರಿಗೆ ಅನುಗ್ರಹವನ್ನು ಮಾಡಲು ನೆಲೆ ನಿಂತಿದ್ದಾನೆ. ಇದೊಂದು ನಮ್ಮ ಈ ಗ್ರಾಮದವರಿಗೆ ಅಥವಾ ಈ ಊರಿನವರಿಗೆ ಒಂದು ಸೌಭಾಗ್ಯವೇ ಸರಿ. ಕೃತಯುಗದಲ್ಲಿ ಬಂದಂತಹ ಆದಿದೈತ್ಯರಾದಂತಹ ಹಿರಣ್ಯಕಶಿಪುವಿನ ವಧೆಯನ್ನು ಮಾಡಿದ ನಂತರ ಆ ಪರಮಾತ್ಮ ನರಸಿಂಹನ ರೂಪದಲ್ಲಿ ಉಗ್ರ ನರಸಿಂಹನಾಗಿ ಮೆರೆಯುತ್ತಿದ್ದಂತಹ ಸಂದರ್ಭದಲ್ಲಿ ಆ ಉಗ್ರತ್ವವನ್ನು ಪರಿಹರಿಸಲು ದೇವಾದಿ ದೇವತೆಗಳೆಲ್ಲರೂ ಸ್ತುತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಮೇಶ್ವರನನ್ನು ಮುಂದೆ ಇಡ್ತಾರೆ. ಅಂತಹ ಪರಮೇಶ್ವರನು ಶರಭೇಶ್ವರನ ಎಂಬಂತಹ ಸ್ವರೂಪದಲ್ಲಿ ಆ ನಾರಾಯಣನೊಡನೆ ಒಂದು ರೀತಿಯ ಸಮಾಗಮವನ್ನು ಮಾಡಿಕೊಂಡು ಆ ಉಗ್ರತ್ವವನ್ನು ಪರಿಹರಿಸಿ ಲಕ್ಷ್ಮೀ ನರಸಿಂಹನಾಗಿ ಕಂಗೊಳಿಸಲು ಕಾರಣೀಕರ್ತನಾಗಿದ್ದಾನೆ. ಅಂತಹ ಶರಭೇಶ್ವರನ
ದೇವಸ್ಥಾನಗಳಾಗಲಿ ಅಥವಾ ಅವನ ಆವಾಸವಾಗಲಿ ನಮ್ಮ ಭಾರತ ಭೂಮಿಯಲ್ಲಿ ಇರುವುದು ಬಹಳ ಅಪರೂಪವಾದಂತಹ ವಿಷಯ. ಯಾಕೆ ಹೇಳಿದರೆ ನಮಗೀಗ ನಮ್ಮ ಬುದ್ಧಿಮತ್ತೆಗೆ ಗೊತ್ತಿದ್ದಂತಹ ಕ್ಷೇತ್ರಗಳು, ಶರಭೇಶ್ವರನ ಕ್ಷೇತ್ರ ಹೇಳುವುದು ಸಾಮಾನ್ಯವಾಗಿ 2 ಮಾತ್ರ ಕಾಣ್ತದೆ. ಒಂದು ಶರಪಾಡಿಯಲ್ಲಿ, ಇನ್ನೊಂದು ಮಂಗಳೂರಿನಲ್ಲಿರುವಂಥ ಶರವಿನಲ್ಲಿ. ಬೇರೆಲ್ಲಿಯೂ ನಮಗೆ ಬೇರೆ ಬೇರೆ ಸ್ವರೂಪದಲ್ಲಿರುವಂಥ ಈಶ್ವರನ ಅವತಾರಗಳು ಅಥವಾ ಈಶ್ವರನ ಸ್ವರೂಪವು ಕಂಡರೂ ಕೂಡ ನಮಗೆ ಚಾಲ್ತಿಯಲ್ಲಿ ಕಂಡುಬರುವಂತಹ ಕ್ಷೇತ್ರ ಇದೆರಡು ಮಾತ್ರ ಕಾಣ್ತದೆ. ಅಂತಹ ಆ ಶರಭೇಶ್ವರನನ್ನು ವಿಶೇಷವಾಗಿ ತ್ರೇತಾಯುಗದಲ್ಲಿ ಅಂದರೆ ಸರಿಸುಮಾರು 16 ಲಕ್ಷ ವರ್ಷಗಳ ಹಿಂದೆ ಶ್ರೀರಾಮನ ಜನ್ಮ ಈ ಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಆಗಿ ಅವನು ತನ್ನ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ವನವಾಸವನ್ನು ಕೈಗೊಂಡಾಗ ಗುಹನ ಸಮಾಗಮದ ನಂತರ ಅವನಿಗೆ ಸಿಕ್ಕಿದಂತಹ ಒಬ್ಬ ವಿಶೇಷ ಮಹರ್ಷಿಗಳು ಹೇಳಿದರೆ ಶರಭಂಗ ಮಹರ್ಷಿಗಳು. ಆ ರಾಮನ ಪ್ರತ್ಯಕ್ಷೀಕರಣವನ್ನು ಮಾಡಿಕೊಂಡು ಜನ್ಮ ಸಾಕ್ಷಾತ್ಕಾರವನ್ನು ಯಾವ ರೀತಿಯಾಗಿ ಶರಭಂಗ ಮುನಿಗಳು ಪಡ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಶರಭಂಗ ಮುನಿಯಿಂದ ಆ ರಾಮನೂ ಕೂಡ ಆಶೀರ್ವಾದವನ್ನು ಪಡ್ಕೊಂಡು ತನ್ನ ಜನ್ಮವನ್ನು ಸಾರ್ಥಕಪಡಿಸಿದ್ದಾನೆ. ಅಂತಹ ಶರಭಂಗ ಮುನಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವರು ಈ ಶರಭೇಶ್ವರ ದೇವರು ಎಂಬುದು ಪ್ರತೀತಿ. ಅಂತಹ ಈ ಶರಭೇಶ್ವರ ದೇವರ ದೇವಾಲಯ ಯಾವಾಗ ನಿರ್ಮಾಣವಾಯಿತು, ಹಿಂದೆ ಯಾವಾಗ ನಿರ್ಮಾಣವಾಯಿತು ಎಂಬುದು ನಮಗೆ ಬಹಳ ಹಿಂದಿನ ಇತಿಹಾಸ ಸಿಕ್ಕುವುದಿಲ್ಲ. ಇತ್ತೀಚಿನ ಇತಿಹಾಸಗಳ ಪ್ರಕಾರ ಸರಿಸುಮಾರು 17ನೇ ಶತಮಾನದಲ್ಲಿ ಈ ದೇವಸ್ಥಾನ 18ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿರಬಹುದು ಅಂತ ಕೆಲವೊಂದೆಲ್ಲ ಆಧಾರಗಳಿಂದ ನಮಗೆ ತೋರಿ ಬರುತ್ತದೆ. ಯಾಕೆ ಹೇಳಿದರೆ ಆ ಸಂದರ್ಭದಲ್ಲಿ ಇದ್ದದ್ದು ವಿಜಯನಗರ ಸಾಮ್ರಾಜ್ಯದ ನಂತರ, ಪತನವಾದ ನಂತರ ಕೆಳದಿಯ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಕೆಳದಿ ಇಕ್ಕೇರಿ ಎಂಬಂತಹ ಕಡೆಯಲ್ಲಿ ನಾಯಕ ವಂಶಸ್ಥರು ತಮ್ಮ ಸೈನ್ಯವನ್ನು ಕಟ್ಟಿಕೊಂಡು ರಾಜ್ಯಭಾರವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಯಿತು ಎಂಬುದು ಇತಿಹಾಸದಲ್ಲಿ ಶಿಲಾಶಾಸನಾದಿಗಳಿಂದೆಲ್ಲ ತಿಳಿದು ಬರ್ತಾ ಇದೆ. ಅಂತಹ ಕೆಳದಿಯಲ್ಲಿ ಪ್ರಸಿದ್ಧನಾದಂತಹ ವೆಂಕಟಪ್ಪ ನಾಯಕ ಹಾಗೂ ಸೋಮಶೇಖರ ನಾಯಕನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಯಿತು ಎಂಬುದು ಇತಿಹಾಸ. ಇಕ್ಕೇರಿಯ ಸಂಸ್ಥಾನದವರಿಗೂ ಮಡಿಕೇರಿಯ ಸಂಸ್ಥಾನದವರಿಗೂ ಕೂಡ ವೈವಾಹಿಕ ಸಂಬಂಧವಿದ್ದದ್ದರಿಂದ, ಅದೇ ರೀತಿಯಾಗಿ ರಾಜತಾಂತ್ರಿಕ ಸಂಬಂಧವಿದ್ದುದರಿಂದ ಪರಸ್ಪರ ಅವರಲ್ಲಿ ಕೊಡುಕೊಳ್ಳುವ ಒಂದು ಪ್ರಕ್ರಿಯೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಅವರಲ್ಲಿ ಆ ಆಸ್ಥಾನದಲ್ಲಿ ಇದ್ದಂತಹ ಹಲಸನಾಡು ಮನೆತನಕ್ಕೆ ಸೇರಿದಂತಹ ಮಾದಪ್ಪಯ್ಯ ಒಡೆಯರು ಎಂಬವರು ಯಾವುದೋ ನಿಮಿತ್ತವಾಗಿ ಈ ದಾರಿಯಲ್ಲಿ, ಇದೆಲ್ಲವೂ ಕೂಡ ವನ ಪ್ರದೇಶ, ಕಾಡಿನ ಪ್ರದೇಶ, ಇಂತಹ ಈ ದಾರಿಯಲ್ಲಿ ಮಡಿಕೇರಿಗೆ ಸಂಚಾರವನ್ನು ಮಾಡುವಾಗ ಇಲ್ಲಿ ತಂಗಿದ್ದರಂತೆ. ಆ ಸಂದರ್ಭದಲ್ಲಿ ಅವರಿಗೆ ಕನಸಿನಲ್ಲಿ ದೇವರೇ ಬಂದು, ನಾನಿಲ್ಲಿದ್ದೇನೆ, ನನಗೆ ಬೇಕಾದಂತಹ ದೇವಸ್ಥಾನ ನಿರ್ಮಾಣ ಮಾಡಿ ಉದ್ಧಾರ ಮಾಡಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಸಾಮ್ರಾಜ್ಯಕ್ಕೆ ಉತ್ತಮವಾದಂಥ ಇಂಬನ್ನು ಕೊಡ್ತೇನೆ ಎಂಬಂಥ ಅಭಯವಾಯಿತಂತೆ. ಅದೇ ರೀತಿಯಾಗಿ ಮರು ದಿವಸ ಪ್ರಾತಃ ಕಾಲದಲ್ಲಿ ಈ ಕಾಡಿನ ಮಧ್ಯದಲ್ಲಿ ಎಲ್ಲಿದ್ದಾರಪ್ಪ ದೇವರು ಎಂಬುದನ್ನು ಹುಡುಕುತ್ತಾ ಹೋಗುವಾಗ ಒಂದು ರೀತಿಯ ಪವಾಡ ಅಲ್ಲಿ ನಡೆಯುತ್ತಿತ್ತು. ಒಂದು ದನದ ಕೆಚ್ಚಲಿನಿಂದ ತನ್ನಿಂತಾನೇ ಒಂದು ಮರದ ಬುಡದಲ್ಲಿ ಹಾಲು ಬೀಳುತ್ತಾ ಇತ್ತು. ಇದೇನೋ ಒಂದು ವಿಚಿತ್ರ ಇರಬೇಕು ಎಂಬುದನ್ನು ಮನಗಂಡು ಆ ಪ್ರದೇಶವನ್ನೆಲ್ಲ ಸ್ವಚ್ಛ ಮಾಡಿ ನೋಡಿದಾಗ ಮರದ ಬುಡದಲ್ಲಿ ಒಂದು ಲಿಂಗದ ದರ್ಶನವಾಯಿತು. ಆ ಲಿಂಗವನ್ನು ನೋಡಿದ ಕೂಡಲೇ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಆಶ್ಚರ್ಯಚಕಿತರಾಗಿ ಇದೇನೋ ಒಂದು ವಿಶೇಷವಾದಂತಹ ಸ್ಥಾನ, ಇಂತಹ ಸ್ಥಾನವನ್ನು ನನಗೆ ಸಿಕ್ಕಿದ್ದು ನನ್ನ ಪರಮ ವಿಶೇಷವಾದಂಥ ಪುಣ್ಯತಮವಾದಂತಹ ಒಂದು ಅವಕಾಶ. ಆದ್ದರಿಂದ ಇಂತಹ ಕ್ಷೇತ್ರವನ್ನು ಅಥವಾ ಈ ದೇವರನ್ನು ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಿದರೆ ನಮಗೆಲ್ಲ ದೇವರ ಅನುಗ್ರಹವನ್ನು ಮಾಡಬಹುದು ಎಂಬುದನ್ನು ಮನಗಂಡು ಅವರು ಪುನಃ ಇಕ್ಕೇರಿಯ ಸಂಸ್ಥಾನಕ್ಕೆ ಹೋಗಿ ಆ ರಾಜರಲ್ಲಿ ಅರಿಕೆಯನ್ನು ಮಾಡಿದರು. ಆವಾಗ ಲಿಂಗಾಯತರಾದಂತಹ, ಅದೇ ರೀತಿಯಾಗಿ ಈಶ್ವರನ ಅತ್ಯಂತ ವಿಶೇಷವಾಗಿ ಪೂಜೆಯನ್ನು ಮಾಡುವಂತಹ ಆ ನಾಯಕ ವಂಶಸ್ಥರು ಇಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಲು ಆಲೋಚನೆಯನ್ನು ಮಾಡಿ ಮಾದಪ್ಪಯ್ಯ ಒಡೆಯರಿಗೆ ಅಧಿಕಾರವನ್ನು ಕೊಟ್ಟು ದೇವಸ್ಥಾನವನ್ನು ಉದ್ಧಾರ ಮಾಡಿ ಅಂತ ಹೇಳಿದರು. ಆ ಪ್ರಕಾರವಾಗಿ ಮಾದಪ್ಪಯ್ಯ ಒಡೆಯರು ಕುಂದಾಪುರದವರ ಹಲಸನಾಡನವರಾದ್ದರಿಂದ ಆ ಕಡೆಯಿಂದ ಕೆಲವೊಂದಿಷ್ಟು ಬ್ರಾಹ್ಮಣ ಮನೆತನಗಳನ್ನು ದೇವಸ್ಥಾನದ ಉಪಾಧಿಗಳಿಗೆ ನಿತ್ಯದ ಕೈಂಕರ್ಯಗಳನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ತಂದು ಪ್ರತಿಷ್ಠಾಪಿಸಿದರು. ಒಂದು ಅಗ್ರಹಾರವನ್ನು ನಿರ್ಮಾಣ ಮಾಡಿ ಸೋಮಪುರವೆಂಬಂತಹ ಅಗ್ರಹಾರವನ್ನು ಮಾಡಿದ್ದಾರೆ ಎಂಬುದು ನಮಗೆಲ್ಲ ಈ ರೆಕಾರ್ಡ್ಗಳಲ್ಲಿ ತೋರಿಬರುತ್ತದೆ.
ಒಟ್ಟಿನಲ್ಲಿ ಶರಭೇಶ್ವರ ದೇವರು ಇಲ್ಲಿ ನೆಲೆ ನಿಂತದ್ದು, ಶರಭಂಗ ಮುನಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶರಭೇಶ್ವರ ದೇವರು ಇಲ್ಲಿ ನಿಂತಿದ್ದರು ಎಂಬಂತಹ ಕಾರಣದಿಂದಾಗಿ ನಮ್ಮ ಊರಿಗೆ ಶರಪಾಡಿ ಎಂಬಂತಹ ಹೆಸರು ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ಅವರು ಕಂಡಂತಹ ಸತ್ಯವೋ ಏನೋ, ಎಲ್ಲ ಕಡೆಯಲ್ಲಿಯೂ ಕೂಡ ಸರ್ಪಗಳು ತಿರುಗಾಡುತ್ತಿದ್ದವಂತೆ. ಆ ಪ್ರಕಾರವಾಗಿ ಈಗಲೂ ನೋಡಿದರೂ ಕೂಡ ಆ ಅಗ್ರಹಾರದಲ್ಲಿ ಸರ್ಪನ ನಡೆ ಅಥವಾ ಸರ್ಪನ ಬೀದಿ ಎಂಬುದು ಕಾಣಸಿಗುತ್ತದೆ. ಪ್ರತಿಯೊಂದು ಅಗ್ರಹಾರದ ಹಿತ್ತಲು ಅಥವಾ ಅವರಿಗೆ ಕೊಟ್ಟಂತಹ ಭೂಮಿಯ ಉತ್ತರ ದಿಕ್ಕಿನಲ್ಲಿ 3 ಅಡಿಗಳಷ್ಟು ದೂರದಲ್ಲಿ ಮೈಲಿಗೆಯೆಲ್ಲ ಆಗಬಾರ್ದು, ಯಾಕೆಂದರೆ ಅಲ್ಲಿ ಸರ್ಪನ ನಡೆ ಉಂಟು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಸರ್ಪನ ಊರಾದದ್ದರಿಂದ ಸರ್ಪನ ಹಾಡಿ, ಸರಪಾಡಿ ಎಂಬಂತಹ ಹೆಸರು ಅಭಿಧಾನಕ್ಕೆ ಆ ಕಾರಣದಿಂದಲೂ ಕಾರಣವಾಗಿದೆ. ಅಂತಹ ಶರಭೇಶ್ವರನ ವಿಶೇಷವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ನಂತರ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಆದಾಯಗಳು ಬರಬೇಕು ಇತ್ಯಾದಿಗಳನ್ನೆಲ್ಲ, ಅದೇ ರೀತಿಯಾಗಿ ದೇವಸ್ಥಾನದ ವಿಶೇಷವಾದಂತಹ ದಿವಸಗಳಲ್ಲಿ ದೇವರಿಗೆಲ್ಲ ಸೇವೆಗಳು ಆಗಬೇಕು, ಇದನ್ನೆಲ್ಲವನ್ನು ಮನಗಂಡಂತಹ ಆ ಇಕ್ಕೇರಿಯ ಸಂಸ್ಥಾನದವರು ಈ ಹಲಸನಾಡು ಕಾರಂತರ ಮುಖಾಂತರ ಕೆಲವೊಂದಿಷ್ಟು ಒಕ್ಕಲುಗಳನ್ನೆಲ್ಲ ಇಲ್ಲಿ ಪ್ರತಿಷ್ಠಾಪಿಸಿದರು. ಆ ರೀತಿಯಲ್ಲಿ 48 ಒಕ್ಕಲುಗಳ ಮನೆತನಗಳು ಇಲ್ಲಿ ಇವೆ. ಇವರೆಲ್ಲರೂ ಊರಿನವರು, ಅದೇ ರೀತಿಯ ಹಲಸನಾಡು ಕಾರಂತರು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಈ ಶರಭೇಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿ ನಿತ್ಯ ಪೂಜೆ, ಅದೇ ರೀತಿಯಾಗಿ ವಿಶೇಷವಾದಂತಹ ಸೇವೆಗಳು, ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಪೂಜೆಗಳು, ಅದೇ ರೀತಿಯಾಗಿ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ, ಆಮೇಲೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ 5 ದಿವಸದ ಜಾತ್ರೆ, ಅದೇ ರೀತಿಯಾಗಿ ಓಕುಳಿ ಇತ್ಯಾದಿಗಳನ್ನು ಪಂಚಪರ್ವಗಳನ್ನೆಲ್ಲ ನಡೆಸುವಂತಹ ಪದ್ಧತಿಯನ್ನು ಬೆಳೆಸಿಕೊಂಡು ಹೋದರು. ಈ ಶರಭೇಶ್ವರ ಕೇವಲ ದೇವರು, ಈಶ್ವರ, ಕೈಲಾಸವಾಸಿಯಾದಂತಹ, ರಜತಗಿರಿವಾಸಿಯಾದಂತಹ, ಗಂಗೆ ಗೌರಿಯೊಂದಿಗೆ ಇರುವಂತಹ ಈಶ್ವರ ಕೇವಲ ಶರಭೇಶ್ವರನಾಗಿ ಒಬ್ಬನೇ ನಿಂತಿಲ್ಲ. ತನ್ನ ಪರಿವಾರ ಗಣಗಳನ್ನೂ ಇಲ್ಲಿ ಒಟ್ಟಿಗೆ ಸೇರಿಸಿಕೊಂಡಿದ್ದಾನೆ. ದೇವಸ್ಥಾನದಲ್ಲಿಯೇ ಪಶ್ಚಿಮ ಭಾಗದಲ್ಲಿ ಗಣಪತಿಯಿಂದ ಒಡಗೂಡಿಕೊಂಡಿದ್ದಾನೆ. ಅದೇ ರೀತಿಯಾಗಿ ಮಹಿಷಮರ್ದಿನಿಯನ್ನು ಒಟ್ಟಿಗೆ ಸೇರಿಸಿಕೊಂಡಿದ್ದಾನೆ. ಪಾರ್ವತಿಯ ಇನ್ನೊಂದು ಶಕ್ತಿಯೇ ಮಹಿಷಮರ್ದಿನಿ. ಅದು ಅಲ್ಲದೆ ಆ ಶರಭೇಶ್ವರನ ಲಿಂಗದ ಮಧ್ಯದಲ್ಲಿ ಅರ್ಧನಾರೀಶ್ವರ ಸ್ವರೂಪದಲ್ಲಿ, ಪಾರ್ವತಿ ಪರಮೇಶ್ವರ ಸ್ವರೂಪದಲ್ಲಿ ದೇವರು ನಿಂತಿದ್ದಾರೆ ಎಂಬುದು ಇತ್ತೀಚೆಗೆ ನಡೆದು ಬಂದಂತಹ 2 ಅಷ್ಟಮಂಗಲ ಪ್ರಶ್ನೆಯಲ್ಲಿಯೂ ಕೂಡ ದೈವಜ್ಞರು ಚಿಂತನೆಯನ್ನು ನಡೆಸಿ ಹೇಳಿದಂತಹ ವಾಕ್ಯ. ಪುರಾಣ ಇತಿಹಾಸದ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಸರಪಾಡಿ ಮತ್ತು ಮಣಿನಾಲ್ಕೂರು ಗ್ರಾಮ, ಅಂದರೆ ಬಂಟ್ವಾಳ ತಾಲೂಕಿನ 2 ಗ್ರಾಮಗಳು. ಈ 2 ಗ್ರಾಮಗಳಿಗೆ ಇದು ಒಂದು ದೇವಾಲಯ. ಪರಮೇಶ್ವರ ದೇವರು ಸಾಕ್ಷಾತ್ ಇಲ್ಲಿ ಅವತರಿಸಿದ್ದಾರೆ ಎನ್ನುವಂತಹ ಮನೋಭಾವನೆ ಉಭಯ ಗ್ರಾಮದವರಿಗೆ. ಯಾವುದೇ ಕಾರ್ಯಕ್ರಮ ಆಗೋದಿದ್ದರೆ ಈ ಕ್ಷೇತ್ರಕ್ಕೆ ಬಂದೊಂದು ಪ್ರಾರ್ಥನೆ ಮಾಡಿ ತಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವಂಥ ಒಂದು ಸಂಪ್ರದಾಯ ಹಿಂದಿನಿಂದ ನಡೆದುಕೊಂಡು ಬಂದದ್ದು. ನೇತ್ರಾವತಿ ಪರಮ ಪಾವನೆ, ಗಂಗೆ ಸದೃಶಳಾದಂತಹ ನೇತ್ರಾವತಿಯ ಕಿನಾರೆಯಲ್ಲಿ ಇದೊಂದು ಅಪರೂಪದ ದೇವಸ್ಥಾನ. ಇಲ್ಲಿ ವಿಶೇಷ ಅಂದರೆ, ಈಗಾಗಲೇ ನಾವೆಲ್ಲ ಊರಿನವರು ಗ್ರಾಮಸ್ಥರೆಲ್ಲ ತಿಳಿದ ಪ್ರಕಾರ ಅಪರ ಕ್ರಿಯೆಗೆ ಇದು ಸುಯೋಗ್ಯವಾದಂಥ ಸ್ಥಳ. ನಾವು ಉಪ್ಪಿನಂಗಡಿಯನ್ನು ಆಶ್ರಯಿಸ್ತೇವೆ ಹೆಚ್ಚಿನವರು. ನಿಜವಾಗಿಯೂ ನೇತ್ರಾವತಿ ಕಿನಾರೆಯಲ್ಲಿರುವಂತಹ ದೇವಾಲಯ ಇದಾದ್ದರಿಂದ ಅಪರ ಕ್ರಿಯೆಗೆ ಪ್ರಶಸ್ತವಾದಂತಹ ಸ್ಥಳ. ಇಲ್ಲಿ ಅಪರಕ್ರಿಯೆ, ಸತ್ತವರಿಗೆ ಏನು ಅಪರಕ್ರಿಯೆಯನ್ನು ನಾವು ಮಾಡ್ತೇವೋ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ನಂಬಿಕೆ ನಮ್ಮ ಹಿರಿಯರಿಂದ ಬಂದಂಥ ಮಾತು. ಶ್ರೀ ಕ್ಷೇತ್ರ ಕಾಶಿಯಲ್ಲಿ ವಿಶ್ವನಾಥನು, ಅನ್ನಪೂರ್ಣೇಶ್ವರಿ, ಡುಂಡಿ ಅಂದರೆ ಗಣಪತಿ, ಹಾಗೆ ಅವನ ಎಲ್ಲ ಪ್ರಮಥ ಗಣಗಳೊಂದಿಗೆ ಯಾವ ರೀತಿಯಾಗಿ ವಿರಾಜಮಾನನಾಗಿದ್ದಾನೋ ಅದೇ ರೀತಿ ಧರ್ಮಸ್ಥಳದಲ್ಲಿ ಮಂಜುನಾಥನು, ಅಮ್ಮನವರು, ಗಣಪತಿ, ಅದೇ ರೀತಿಯಾಗಿ ಅವನ ಕಾಳರಾಹು, ಕಾಳರಾತ್ರಿ ಇತ್ಯಾದಿ ಹೇಳುವಂತಹ ಎಲ್ಲ ಗಣಗಳೊಂದಿಗೆ ಮೆರೀತಾ ಇದ್ದಾನೋ ಅದೇ ರೀತಿಯಾಗಿ ಶರಪಾಡಿಯಲ್ಲಿ ಶರಭೇಶ್ವರನು ತನ್ನ ಗಣಗಳೊಂದಿಗೆ ವಿರಾಜಮಾನನಾಗಿ ಭಕ್ತರಿಗೆ ಇಂಬನ್ನು ಕೊಡ್ತಾ ಇದ್ದಾನೆ. ಈ ದೇವಸ್ಥಾನದ ಪೂರ್ವಾಗ್ನೇಯದಲ್ಲಿ ನಾಗನ ವಿಶೇಷವಾದಂತಹ ಸನ್ನಿಧಾನ, ಅದೇ ರೀತಿಯಾಗಿ
ದಕ್ಷಿಣ ದಿಕ್ಕಿನಲ್ಲಿ ಧರ್ಮಸ್ಥಳಕ್ಕಿಂತಲೂ ಮೇಲಿನಿಂದ ಹುಟ್ಟಿದಂತಹ ನೇತ್ರಾವತಿಯು ಪಶ್ಚಿಮಗಾಮಿನಿಯಾಗಿ ಈ ದೇವಸ್ಥಾನದ ಅಥವಾ ಈ ಊರಿನ ಅರ್ಧ ಪ್ರದೇಶವನ್ನೇ ಆವರಿಸಿಕೊಂಡು ಈ ಊರನ್ನು ಕಾಪಾಡ್ತಾ ಇದ್ದಾಳೆ. ಅದೇ ರೀತಿಯಾಗಿ ಈ ದೇವಸ್ಥಾನದ ನೈಋತ್ಯ ಭಾಗದಲ್ಲಿ ಹನುಮಂತನ ಸನ್ನಿಧಾನ, ಪಶ್ಚಿಮ ದಿಕ್ಕಿನಲ್ಲಿ ಪಂಜುರ್ಲಿ ಅಂದರೆ ವಾರಾಹಿ ಅಥವಾ ಪಂಜುರ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅಂತಹ ಆ ದೈವದ ಸನ್ನಿಧಾನ. ಅದೇ ರೀತಿಯಾಗಿ ವಾಯವ್ಯ ದಿಕ್ಕಿನಲ್ಲಿ ವಿಷ್ಣುವಿನ ಸನ್ನಿಧಾನವಾದಂತಹ ವೆಂಕಟರಮಣನ ಸನ್ನಿಧಾನ. ಈ ವೆಂಕಟರಮಣ ಇಲ್ಲಿಯ ವೆಂಕಟರಮಣ ಬಹಳ ವಿಶೇಷವಾದಂತಹ ಒಂದು ಸನ್ನಿಧಾನ. ಯಾಕೆ ಹೇಳಿದರೆ ದಕ್ಷಿಣಾಭಿಮುಖವಾಗಿ ದೇವರು ಎಲ್ಲಿಯೂ ಕಂಡುಬರುವುದಿಲ್ಲ ನಮಗೆ ಯಾವುದೇ ಒಂದು ಪ್ರದೇಶದಲ್ಲಿ. ಆದರೆ ನಮ್ಮ ಊರಿನಲ್ಲಿ ವೆಂಕಟರಮಣ ದೇವರು ದಕ್ಷಿಣಕ್ಕೆ ಮುಖ ಮಾಡಿ ಈ ಊರನ್ನು ಪೊರೀತಾ ಇದ್ದಾನೆ. ಇದೊಂದು ವಿಶೇಷ ಈ ಊರಿನಲ್ಲಿದೆ. ಹರಿಹರರ ಸಮಾಗಮವೇ ಆಗಿದೆ. ಈಶ್ವರನು ಶರಭೇಶ್ವರನಾಗಿ ಇಲ್ಲಿ ನೆಲೆ ನಿಂತ ಹಾಗೆ ಹರಿಯು ಇಲ್ಲಿ ವೆಂಕಟರಮಣನಾಗಿ ನೆಲೆ ನಿಂತಿದ್ದಾನೆ. ಅದೇ ರೀತಿಯಾಗಿ ವಾಯವ್ಯ ದಿಕ್ಕಿನಲ್ಲಿ ಕಲ್ಲುರುಟಿಯ ಒಂದು ವಿಶೇಷವಾದಂತಹ ಸನ್ನಿಧಾನ, ಉತ್ತರ ದಿಕ್ಕಿನಲ್ಲಿ ಗ್ರಾಮದ ದೈವವಾದಂತಹ ರಕ್ತೇಶ್ವರಿಯ ಸನ್ನಿಧಾನ, ಅದೇ ರೀತಿಯಾಗಿ ಈಶಾನ್ಯ ದಿಕ್ಕಿನಲ್ಲಿ ದೈವಂಕುಳು ಇತ್ಯಾದಿ ಹೇಳುವಂತಹ ಬೇರೆ ಬೇರೆ ಈಶ್ವರನ ಗಣಗಳೆಲ್ಲವೂ ನೆಲೆ ನಿಂತಿದ್ದಾರೆ. ಈ ಕ್ಷೇತ್ರದಲ್ಲಿ ದೇವರಿಗೆ ವಿಶೇಷವಾಗಿ ರುದ್ರಾಭಿಷೇಕ, ಅದೇ ರೀತಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಪೂಜೆ, ರಂಗಪೂಜೆ, ಕಾರ್ತೀಕ ಮಾಸದಲ್ಲಿಯೇ ಒಂದು ದಿವಸದ ದೀಪೋತ್ಸವ ಕಾರ್ಯಕ್ರಮ, ಅದೇ ರೀತಿಯಾಗಿ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ 5 ದಿವಸದ ಜಾತ್ರೆಯು ನೆರವೇರುತ್ತದೆ. ಈ ಇಲ್ಲಿಯ ಜಾತ್ರೆಗೆ ಒಂದು ವಿಶೇಷತೆ ಇದೆ. ಯಾಕೆ ಹೇಳಿದರೆ ಇಲ್ಲಿ ಕೇವಲ ದೇವರು ಮಾತ್ರ ಜಾತ್ರೆಯನ್ನು ತೆಗೆದುಕೊಳ್ಳುವುದಲ್ಲ, ಆ ದೇವರ ಗಣಗಳು ಕೂಡ ಜಾತ್ರೆಯ ಸಂದರ್ಭದಲ್ಲಿ ತನ್ನ ವಿಶೇಷವಾದಂತಹ ಸ್ವರೂಪವನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಜಾತ್ರೆಯಲ್ಲಿ ಮೊದಲನೆಯ ದಿವಸ ಇಲ್ಲಿ ಧ್ವಜಾರೋಹಣಗೊಂಡು ದೇವರು ಇಲ್ಲಿ ಸುತ್ತಲೂ ಬಲಿಯನ್ನು ಬಂದು ಎಲ್ಲ ಭಕ್ತರನ್ನು ಪೊರೆಯುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಎರಡನೇ ದಿವಸ ಇಲ್ಲಿ ದೇವರು ಪಲ್ಲಕ್ಕಿಯ ಉತ್ಸವವನ್ನು ಸೇವೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಇಲ್ಲಿ ದೈವಂಕುಳು ಹೇಳುವಂತಹ ದೈವಗಳಿಗೆ ಬಹಳ ಕಡಿಮೆ ಪ್ರದೇಶದಲ್ಲಿರುವಂತಹ ದೈವ ನಮ್ಮ ಊರಿನಲ್ಲಿದ್ದಾರೆ. ಅಂತಹ ದೈವದ ವಿಶೇಷವಾದಂತಹ ನೇಮದ ಸೇವೆ ನಡೆಯುತ್ತದೆ. ಆ ಪಲ್ಲಕ್ಕಿಯ ಮುಂದೆ ದೈವವೂ ಕೂಡ ಇಡೀ ಅಗ್ರಹಾರವನ್ನು ಸುತ್ತು ಬಂದು ಆ ಒಂದು ವಿಶೇಷವಾದಂತಹ ಹಬ್ಬವನ್ನು ನೋಡುವುದೇ ಒಂದು ನಮ್ಮ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ಬೋದು. ಅದೇ ರೀತಿಯಾಗಿ ಮೂರನೆಯ ದಿವಸ ದೇವರು ಬಲಿಯ ಸೇವೆಯನ್ನು ತೆಗೆದುಕೊಂಡು ವಸಂತ ಮಂಟಪದಲ್ಲಿ ವಿರಾಜಮಾನನಾಗಿ ಮುಂದೆ ಆ ಚಂದ್ರಮಂಡಲವನ್ನು ಏರಿದಾಗ ಅಲ್ಲಿ ಪಂಜುರ್ಲಿ ದೈವ, ಆ ದೈವದ ನೇಮವು ನಡೆದು ಆ ಪಂಜುರ್ಲಿ ದೈವವೂ ಕೂಡ ಆ ದೇವರ ಮುಂದೆ ಸಾಗಿ ಈ ಅಗ್ರಹಾರವನ್ನು ಸುತ್ತು ಬರುವಂತಹ ಒಂದು ಉತ್ಸವವೇ ಒಂದು ಕಣ್ಣಿಗೆ ಹಬ್ಬ. ಅದೇ ರೀತಿಯಾಗಿ 4ನೇ ದಿವಸ ವಿಶೇಷವಾದಂತಹ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಮಹೋತ್ಸವ, ರಥೋತ್ಸವ, ಹೋಳಿ ಹುಣ್ಣಿಮೆಯ ದಿವಸ ನಡೆಯುವಂತಹ ಮಹೋತ್ಸವ. ಆ ದಿವಸ ದೇವರು ಮಧ್ಯಾಹ್ನವೇ ರಥಾರೋಹಿಯಾಗಿ ಸಾಯಂಕಾಲದ ದಿವಸ ಉತ್ತರ ದಿಕ್ಕಿನಲ್ಲಿ ಶಾಂತಿಗುಡ್ಡೆಯಲ್ಲಿರುವಂತಹ ರಕ್ತೇಶ್ವರಿಯು ಆ ಸನ್ನಿಧಾನದಲ್ಲಿಯೇ ನೇಮವನ್ನು ತಗೊಂಡು ಆ ವಲಸರಿ ಬರುವಂತಹ ಒಂದು ಕಾರ್ಯಕ್ರಮವೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಎಲ್ಲ ಭಕ್ತರೊಂದಿಗೆ ಒಡಗೂಡಿಕೊಂಡು ಆ ರಕ್ತೇಶ್ವರಿ ನಿಧಾನವಾಗಿ ಇಲ್ಲಿಯ ರಾಜಾಂಗಣಕ್ಕೆ ಬಂದು ದೇವರ ಎದುರು ತನ್ನ ಆ ಕಾಣಿಕೆಯನ್ನು ಸಮರ್ಪಿಸಿದ ನಂತರ ಆ ದೈವದ ಸಮ್ಮುಖದಲ್ಲಿಯೇ ದೇವರು ರಥಾರೋಹಿಯಾಗಿ ಹೋಗುವುದು. ಆ ದೇವರ ಸಮ್ಮುಖದಲ್ಲಿಯೇ ರಕ್ತೇಶ್ವರಿಯು ತಿರುಗಾಡುತ್ತಾ ಈ ರಥಬೀದಿಯನ್ನು ಸುತ್ತು ಬರುವುದು. ಇದೆಲ್ಲವೂ ಒಂದು ವಿಶೇಷವಾದಂತಹ ಹಬ್ಬ. ಅಂತಹ ರಥಾರೋತ್ಸವವನ್ನು ತಗೊಳ್ಳುವಂತಹ ಶರಭೇಶ್ವರ ನಮ್ಮ ಊರಿನಲ್ಲಿ ನಮ್ಮ ಎಲ್ಲ ಅವನ ಭಕ್ತರನ್ನೆಲ್ಲ ಹೊರೀತಾ ಇರುವುದೇ ನಮಗೆ ಒಂದು ವಿಶೇಷವಾಗಿ ಸಿಕ್ಕಿದಂತಹ ಸುಯೋಗ. ಅದೇ ರೀತಿಯಾಗಿ ಕೊನೆಯ ದಿವಸ ವಿಶೇಷವಾಗಿ ಪಲ್ಲಕ್ಕಿಯಲ್ಲಿ ಈ ದೇವರು ಪ್ರದಕ್ಷಿಣೆಯನ್ನು ಬರುವಂತಹ ಸಂದರ್ಭದಲ್ಲಿ ಕೋಡಿಯಿಂದ ಇಲ್ಲಿಗೆ ಭಂಡಾರ ಬಂದು ಕಲ್ಲುರುಟಿ ದೈವವು ಇಲ್ಲಿಯ ನೇಮವನ್ನು ಕೋಲವನ್ನು ಕೊಟ್ಟು ಆ ಕಲ್ಲುರುಟಿಯ ಸಮ್ಮುಖದಲ್ಲಿ ಈ ದೇವರು ಪಲ್ಲಕ್ಕಿಯಲ್ಲಿ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವರು ನೇತ್ರಾವತಿ ನದಿಯ ಕಿನಾರೆಯನ್ನು ಹೊಂದಿ ಅಲ್ಲಿ ಜಳಕ ಅಂದರೆ ಸ್ನಾನವನ್ನು ಮಾಡಿ ಪುನಃ ದೇವರು ವೆಂಕಟರಮಣನ ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿಯೂ ಕೂಡ ಉಭಯ ದೇವರಿಗೂ ಕೂಡ ಒಟ್ಟಿಗೆ ಪೂಜೆ ಆಗುವಂತಹ ಒಂದು ಸುಯೋಗ ನಮ್ಮ ಊರಿನಲ್ಲಿ ಮಾತ್ರ ಇದೆ. ಹರಿಹರರಿಗೆ ಭೇದವಿಲ್ಲ ಅಂತ ಹೇಳಿದ್ದೇನೆ. ಅಂತಹ ಹರಿಹರರಿಗೆ ಏಕಕಾಲದಲ್ಲಿ ಪೂಜೆ ಆಗುವಂತಹ ಕ್ರಮ
ನಮ್ಮ ಊರಿನಲ್ಲಿ ಮಾತ್ರ ಇದೆ. ವೆಂಕಟರಮಣನಿಗೂ ಶರಭೇಶ್ವರನಿಗೂ ಒಟ್ಟಿಗೆ ಪೂಜೆ ಆಗ್ತದೆ. ಆಮೇಲೆ ವಸವಂತ ಪನಿವಾರ ಇತ್ಯಾದಿಗಳ ಬಟವಾಡೆ ಎಲ್ಲ ಆಗಿ ಕಲ್ಲುರುಟಿಯ ನುಡಿಯೂ ಕೂಡ ಅಲ್ಲಿಯೇ ಭಕ್ತರಿಗೆಲ್ಲ ಸಿಗ್ತದೆ. ಆಮೇಲೆ ಬಂದು ದೇವರು ದೇವಸ್ಥಾನದ ಒಳ ಪ್ರವೇಶವಾಗುವ ಮೊದಲು ಇದು ಧ್ವಜ ಅವರೋಹಣವಾಗಿ ಆ ಜಾತ್ರೆ ಎಂಬುದು ಪರಿಸಮಾಪ್ತಿಯಾಗ್ತದೆ. ಇದೂ ಅಲ್ಲದೆ ಈ ಕ್ಷೇತ್ರದಲ್ಲಿ ಧನುರ್ಮಾಸದಲ್ಲಿ 1 ತಿಂಗಳು ಕೂಡ ಧನು ಪೂಜೆ ಎಂಬಂತಹ ಸೇವೆ ನಡೀತಾ ಇರ್ತದೆ. ಒಟ್ಟಿನಲ್ಲಿ ಇಲ್ಲಿ ದೇವರು ತನ್ನೆಲ್ಲ ಗಣಗಳನ್ನು ಕೂಡಿಕೊಂಡು ವಿಜೃಂಭಣೆಯಿಂದ ಎಲ್ಲ ಉತ್ಸವವನ್ನು ತೆಗೆದುಕೊಳ್ತಾ, ವಿಶೇಷವಾಗಿ ಭಕ್ತರು ಯಾವ ರೀತಿಯಾಗಿ ಕೋರಿಕೆಯನ್ನು ಸಲ್ಲಿಸಿದ್ದಾರೋ ಆ ಕೋರಿಕೆಯನ್ನೆಲ್ಲ ಅನುಗ್ರಹ ರೂಪದಲ್ಲಿ ಈಡೇರಿಸಿ ಭಕ್ತರನ್ನು ಪೊರೀತಾ ಇದ್ದಾನೆ ಎಂಬುದು ಹಿಂದಿನಿಂದಲೂ ಬಂದ ಪ್ರತೀತಿ. ಈಗ ಪ್ರಚಲಿತವಾಗಿ ವರ್ತಮಾನ ಕಾಲದಲ್ಲಿಯೂ ದೇವರು ಎಲ್ಲರನ್ನೂ ಕೂಡ ಕಾಪಾಡ್ತಾ ಇದ್ದಾನೆ. ನಮ್ಮ ಜಿಲ್ಲೆಯಲ್ಲಿ ಅನೇಕ ದೇವಸ್ಥಾನಗಳು ಇರ್ಬೋದು, ಆದರೆ ಇಲ್ಲಿಗೆ ಈ ಒಂದು ಕಾಲದಲ್ಲಿ ಕುಗ್ರಾಮ ಎಂದು ಗುರುತಿಸಲ್ಪಟ್ಟಂತಹ ಈ ಸರಪಾಡಿ ಗ್ರಾಮದಲ್ಲಿ ಈ ದೇವಸ್ಥಾನ ತೀರಾ ಜೀರ್ಣಗೊಂಡಿತ್ತು. ಭಕ್ತರ ಮನಸ್ಸಿನಲ್ಲಿ ಒಂದು ಬೇಸರವಿತ್ತು, ಇದು ಯಾವಾಗ ಜೀರ್ಣೋದ್ಧಾರ ಆಗಬಹುದು ಅನ್ನೋಂಥ ಒಂದು ಅಳುಕು ಇತ್ತು. ಎಲ್ಲದಕ್ಕೂ ಒಂದು ವಿಧಿ ನಿಯಮ ಅಂತ ನಾವು ಹೇಳ್ಬೋದು. ಇತ್ತೀಚೆಗೆ ಊರಿನವರೆಲ್ಲ ಒಟ್ಟು ಸೇರಿ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿ, ನಮ್ಮ ಮನೆ ಸೊಬಗಿನಿಂದ ಇದೆ, ನಾವು ನೆಮ್ಮದಿಯಿಂದ ಇದ್ದೇವೆ, ನಮ್ಮ ಮುಖದಂತಿರುವಂತಹ ದೇವಾಲಯ ಪಾಳು ಬಿದ್ದದ್ದು ಭಕ್ತರಿಗೆ ತುಂಬ ಮನಸ್ಸಿಗೆ ನೋವಾಗಿತ್ತು. ಜೀರ್ಣೋದ್ಧಾರ ಆಗಬೇಕು, ದೇವರನ್ನು ವೈಭವದ ಸ್ಥಿತಿಯಲ್ಲಿ ಕಾಣಬೇಕೆನ್ನುವಂತಹ ತವಕದಿಂದ ಭಾರಿ ಒಳ್ಳೆಯ ರೀತಿಯ ಒಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿದ್ದೆವು. ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಇರುವಂಥ ನಮ್ಮ ಜಿಲ್ಲೆಯ ಒಬ್ಬ ಗಣ್ಯ ವ್ಯಕ್ತಿ ಮೂಡುಬಿದಿರೆ ರೂವಾರಿ ಡಾಕ್ಟರ್ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಇಲ್ಲೊಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿದೆವು. ಸ್ಥಳೀಯರಾದಂತಹ MS ಶೆಟ್ಟಿ ಮಂಗಳೂರು ಇವರ ಅಧ್ಯಕ್ಷತೆಯಲ್ಲಿ, ಇನ್ನೊಬ್ಬರು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಅನುಭವವನ್ನು ಪಡೆದಂತಹ ಜಗನ್ನಾಥ ಚೌಟ ಇವರನ್ನೆಲ್ಲ ಮುಂದಿಟ್ಟುಕೊಂಡು ಗ್ರಾಮಸ್ಥರೆಲ್ಲ ಸೇರಿ ಸಮಿತಿಯನ್ನು ರಚನೆ ಮಾಡಿದೆವು. ಚಿಂತನೆ ಮಾಡಿದಾಗ ಸರಿಸುಮಾರು ಒಂದು 6 ಕೋಟಿ ರೂಪಾಯಿ ವೆಚ್ಚ ಈ ದೇವಸ್ಥಾನಕ್ಕೆ ಬರ್ಬೋದು, ಖರ್ಚು ಬರ್ಬೋದು ಎನ್ನುವಂತಹ ಲೆಕ್ಕಾಚಾರ ಮಾಡಿದೆವು. ಉದಾರಿಗಳು ದೇವಸ್ಥಾನ ಆಗಬೇಕು, ಅದು ಈ ಕಾಲಕ್ಕೆ ಪ್ರಸ್ತುತವಾಗಿರುವಂಥ ದೇವಸ್ಥಾನವೇ ನಿರ್ಮಾಣ ಆಗಬೇಕೆನ್ನುವಂತಹ ಆ ಉದ್ದೇಶದಿಂದ ಮುನಿಯಂಗಳ ಶಿಲ್ಪಿಗಳ ಒಂದು ಮಾರ್ಗದರ್ಶನದಂತೆ ಶಿಲಾಮಯವಾದಂತಹ ದೇಗುಲದ ನಿರ್ಮಾಣಕ್ಕೆ ನಾವು ಕೈ ಹಾಕಿದ್ದೇವೆ. ಅನೇಕ ಮಂದಿ ದಾನಿಗಳು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿನ ಶಿಲಾನ್ಯಾಸ ಸಂದರ್ಭ ಇರ್ಬೋದು, ಅನುಜ್ಞಾ ಕಲಶದ ಸಂದರ್ಭ ಇರ್ಬೋದು, ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ ಕೊರೋನಾ ಎನ್ನುವಂತಹ ಮಹಾಮಾರಿ ಬಂದ ಕಾರಣದಿಂದಾಗಿ ದಾನಿಗಳು ಕೊಡ್ತೇವೆ ಎನ್ನುವಂಥ ಆಶ್ವಾಸನೆ ಕೊಟ್ಟವರು ಕೂಡ ಕೆಲವರು ಇಂದು ಅವರನ್ನು ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಪರಮೇಶ್ವರ ದೇವರು ಇಲ್ಲಿ ಬಂದು ಯಾವ ಮಾತನ್ನು ಕೊಟ್ಟಿದ್ದಾರೋ ದಾನಿಗಳು ಅವರನ್ನು ಮತ್ತೆ ಚೇತರಿಸಿಕೊಂಡು, ಅವರು ಚೇತನಗೊಂಡು ಏನು ಮಾತನ್ನು ಕೊಟ್ಟಿದ್ದಾರೋ ಅದನ್ನು ನಡೆಸ್ತಾರೆ, ಅವರಿಂದ ದೇವರು ಮಾಡಿಸ್ತಾರೆ ಎನ್ನುವಂಥ ವಿಶ್ವಾಸ ನಮಗೆಲ್ಲರಿಗಿದೆ. ಇಲ್ಲಿ ನಮಗೆ ದಿನಂಪ್ರತಿ ಈ ಕ್ಷೇತ್ರದ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿಗಳು ನಡೀಬೇಕು, ಇದನ್ನೊಂದು ವೈಭವದ ದೃಷ್ಟಿಯಲ್ಲಿ ದೇವರನ್ನು ಕಾಣಬೇಕೆನ್ನುವಂತಹ ತವಕದಲ್ಲಿ ಇದ್ದೇವೆ ನಾವೆಲ್ಲ. ಈಗ ಸಾಧಾರಣ ಒಂದು 10% ಕಾಮಗಾರಿ ಆಗಿದೆ, ಕಾಮಗಾರಿ ಆಗ್ತಾ ಉಂಟು. ಈಗ ಕೊರೋನಾದಿಂದಾಗಿ ಸ್ವಲ್ಪ ಸ್ಥಗಿತ ಆಗಿದೆ, ಮತ್ತು ಇದಕ್ಕೆ ಚಾಲನೆ ಸಿಗ್ತದೆ. ಆದಷ್ಟು ಶೀಘ್ರಾತಿ ಶೀಘ್ರವಾಗಿ ಈ ದೇವಸ್ಥಾನ ನಿರ್ಮಾಣ ಆಗಬೇಕೆನ್ನುವಂತಹ ಎಲ್ಲರ ಹೆಬ್ಬಯಕೆ. ಅಲ್ಲದೆ ಇಲ್ಲಿ ವಿಶೇಷವಾಗಿ ರಂಗಪೂಜೆ ಮತ್ತು ಕಾರ್ತಿಕ ಪೂಜೆ, ರುದ್ರಾಭಿಷೇಕ ಈ ಸೇವೆಯಲ್ಲಿ ಕೊಟ್ಟಾಗ ದೇವರು ಪೂರ್ಣ ಪ್ರಸನ್ನರಾಗಿ ಅವರ ಅಭಿಷ್ಟಗಳನ್ನು ನೆರವೇರಿಸ್ತಾರೆ ಎನ್ನುವಂತಹ ನಂಬಿಕೆ ನಮ್ಮ ಪೂರ್ವಿಕರಿಂದ ಬಂದದ್ದು. ಪ್ರತಿಯೊಬ್ಬರೊಂದು ಮನೆಯಲ್ಲಿ ಯಾವುದಾದ್ರೂ ಒಂದು ಸುಕಾರ್ಯ ಆಗುವಂಥ ಸಂದರ್ಭ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸಣ್ಣ ಮಟ್ಟದ ಸೇವೆ ಇದೆಲ್ಲ, ರುದ್ರಾಭಿಷೇಕ ಇರ್ಬೋದು, ರಂಗಪೂಜೆ ಇರ್ಬೋದು, ಕಾರ್ತಿಕ ಪೂಜೆ ಇರ್ಬೋದು, ದೊಡ್ಡ ಮಟ್ಟದ್ದಲ್ಲ. ಪರ ಊರಿನಿಂದ ಬರ್ತಾರೆ, ಇಲ್ಲಿಗೆ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಒಂದು ನೇತ್ರಾವತಿ ಬದಿಯಲ್ಲಿ ಸಮೀಪದಲ್ಲಿ ಒಂದು ಶಿವಾಲಯ ಇದೆ ಅಂತೆ, ಅದು ಎಲ್ಲಿ ಅನ್ನೋದನ್ನು ಕೇಳಿಕೊಂಡು ಬಂದು ಇಲ್ಲಿ ಸೇವೆಯನ್ನು ಮಾಡುವಂತಹ ಅನೇಕ ಭಕ್ತರನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಈ ಕ್ಷೇತ್ರ ಅತಿ ಶೀಘ್ರವಾಗಿ ಲೋಕಾರ್ಪಣೆ ಆಗಬೇಕು, ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡಬೇಕು. ನಾವು ಈಗ ದಾನಿಗಳಿಗೆ ಕೈ ಚಾಚ್ತಾ ಇದ್ದೇವೆ. ಸಮಿತಿ ದೊಡ್ಡ ಮಟ್ಟದ ರಚನೆ ಆದರೂ
ದಾನಿಗಳು ಇನ್ನೂ ಕೊಡಬೇಕು. 6 ಕೋಟಿ ರೂಪಾಯಿ ಸಂಗ್ರಹ ಆಗಬೇಕಿದ್ರೆ ತುಂಬ ಪ್ರಯತ್ನ ಪಡಬೇಕಾಗಿದೆ. ದೇವರು ನಮಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಈ ಕ್ಷೇತ್ರಕ್ಕೆ ಒಂದು ಕೀರ್ತಿಯನ್ನು ಬರಬೇಕು. ಸರಪಾಡಿ, ಸರ್ಪಗಳ ಪಾಡಿ ಅದು ಸರ್ಪಣ ಪಾಡಿ, ಕಾಲಕ್ರಮೇಣ ಅದು ಸರಪಾಡಿ ಎನ್ನುವಂತಹ ಹೆಸರನ್ನು ಪಡೆದಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರವಾಗಿ ಪರಿವರ್ತನೆ ಹೊಂದುತ್ತಾ ಇದೆ. ಅನೇಕ ಭಕ್ತರು ಇಲ್ಲಿಗೆ ಬಂದು ಅವರ ಅಭೀಷ್ಟಗಳನ್ನು ನೆರವೇರಿಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕು. ತುಂಬ ಕಾಮಗಾರಿಗಳು ಆಗುವುದಕ್ಕಿದೆ. ಇತ್ತೀಚೆಗೆ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರು ದೇವಸ್ಥಾನದ ಸುತ್ತು ರಥಬೀದಿಗೆ ಡಾಮರೀಕರಣ ಕಾಂಕ್ರೀಟೀಕರಣ ಮಾಡೋದಕ್ಕಾಗಿ 2 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ. ಈಗಾಗಲೇ ಲೋಕಸಭಾ ಸದಸ್ಯರು ಕೂಡ ಈ ಕ್ಷೇತ್ರ ದೇವಸ್ಥಾನದಲ್ಲಿ ಮುಂದಕ್ಕೆ ನಿರ್ಮಾಣ ಆಗುವಂತಹ ದೇವಸ್ಥಾನಕ್ಕೆ ಧ್ವಜಸ್ತಂಭವನ್ನು ಅವರು ಸೇವಾ ರೂಪದಲ್ಲಿ ಕೊಡುವಂತಹ ಮಾತನ್ನು ಹೇಳಿದ್ದಾರೆ. ಅದು ಕೂಡ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ನಮಗೆ ಒಂದು ಭಾರಿ ಧೈರ್ಯದ ಒಂದು ಭರವಸೆಯನ್ನು ಕೊಟ್ಟಂತಹ ವ್ಯಕ್ತಿಯನ್ನು ನಾವು ಇವತ್ತು ಸ್ಮರಿಸಲೇಬೇಕಾಗಿದೆ. KD ಶೆಟ್ರು ಅಂದರೆ ಕುಸುಮೋದರ ದೇರಣ್ಣ ಶೆಟ್ಟಿ ಚೆಲ್ಲಡ್ಕಗುತ್ತು. ಇವರು ಭವಾನಿ ಶಿಪ್ಪಿಂಗ್ ಇದರ ಮಾಲೀಕರಾಗಿದ್ದಾರೆ. ನಾವು ಅವರ ಬಳಿಗೆ ಹೋಗಿ ಕೇಳಿಕೊಂಡಾಗ ತೀರ್ಥ ಮಂಟಪದ ಪೂರ್ಣ ವೆಚ್ಚವನ್ನು ನಾನು ಭರಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅಂಥ ವ್ಯಕ್ತಿಗಳು ತುಂಬ ಮಂದಿ ಈ ಸಮಾಜದಲ್ಲಿ ಇದ್ದಾರೆ. ಅವರನ್ನೆಲ್ಲ ಸಾಂದರ್ಭಿಕವಾಗಿ ನಾವು ಸಂಪರ್ಕ ಮಾಡ್ತೇವೆ. ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸ್ತಾ ಇದ್ದೇನೆ. ವಿಶಿಷ್ಟವಾಗಿ ಇದು ಅಗ್ರಹಾರ, ಸರಪಾಡಿ ದೇವಸ್ಥಾನ. ಇಂತಹ ಅಗ್ರಹಾರ ಸರ್ವಸಾಮಾನ್ಯ ನಮ್ಮ ಜಿಲ್ಲೆಯಲ್ಲಿ ಭಾರಿ ಕಡಿಮೆ ಅಂತ ಹೇಳ್ಬೋದು. 4 ಸುತ್ತು ಚದರ ಚೌಕದಲ್ಲಿ ದೇವರು ರಥೋತ್ಸವದಲ್ಲಿ ಬರುವಂತಹ ದೃಶ್ಯವೊಂದು ಕಾಣೋದೊಂದು ಅದ್ಭುತ. ಆ ಜಾತ್ರಾ ಸಂದರ್ಭದಲ್ಲಿ ಸಾವಿರಾರು ಮಂದಿ ಸೇರಿ ಆ ದೇವರ ಉತ್ಸವ ನೋಡಿ ಕಣ್ತುಂಬಿಸಿಕೊಳ್ತಾ ಇದ್ದಾರೆ. ಇಂತಹ ಪರಮ ಪಾವನ ಕ್ಷೇತ್ರ ಆದಷ್ಟು ಶೀಘ್ರವಾಗಿ ಉದಾರಿಗಳ ಆ ದೇಣಿಗೆ ಮೂಲಕ ಊರಿನವರು ನಾವು ಕೈ ಜೋಡಿಸ್ತಾ ಇದ್ದೇವೆ. ನಮ್ಮಿಂದ ಸಾಧ್ಯ ಆದಷ್ಟು ಶಕ್ತಿ ಮೀರಿ ನಾವು ಸಹಕಾರ ಮಾಡ್ತಾ ಇದ್ದೇವೆ. ಉದಾರಿಗಳು ಈ ಕ್ಷೇತ್ರದ ಮಹಿಮೆಯನ್ನು ಒಂದು ಬಾರಿ ಬನ್ನಿ, ಶರಬೇಶ್ವರ ಈ ಕ್ಷೇತ್ರಕ್ಕೆ ಒಂದು ಬಾರಿ ಬನ್ನಿ. ಬಂದು ದೇವರ ಮುಂದೆ 1-2 ನಿಮಿಷದ ಮೌನ ಪ್ರಾರ್ಥನೆ ಸಾಕು. ಆ ಪ್ರಾರ್ಥನೆ ಮಾಡಿದರೆ ನಿಮ್ಮ ಇಷ್ಟಾರ್ಥ ನೆರವೇರ್ತದೆ. ಮತ್ತೊಮ್ಮೆ ನೀವೇ ಸ್ಫೂರ್ತಿಗೊಂಡು ಬರುವಂತಹ ವಿಶೇಷವಾದಂಥ ಶಕ್ತಿ ಈ ಕ್ಷೇತ್ರಕ್ಕಿದೆ. ಹಾಗಾಗಿ ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಭಾಗದಿಂದ ಧರ್ಮಸ್ಥಳಕ್ಕೆ ಹೇಗೆ ಬರ್ತೀರೋ, ಧರ್ಮಸ್ಥಳಕ್ಕೆ ಬಂದವರು ಧರ್ಮಸ್ಥಳದ ಸಾಧಾರಣ ಒಂದು 40-45 ಕಿಲೋಮೀಟರ್ ದೂರದಲ್ಲಿ ನಮ್ಮ ಈ ಸರಪಾಡಿ ಕ್ಷೇತ್ರ ಇದೆ, ನೇತ್ರಾವತಿ ನದಿ ಕಿನಾರೆಯಲ್ಲಿ. ಹಾಗಾಗಿ ಇಲ್ಲಿಗೊಮ್ಮೆ ಭೇಟಿ ಕೊಡಿ, ದೇವರ ದರ್ಶನ ಮಾಡಿ, ಪುನೀತರಾಗಿ ಜನ್ಮಾಂತರದ ಪಾಪಗಳೆಲ್ಲ ನಿವಾರಣೆಗೊಂಡು ಪುಣ್ಯ ಸಂಚಯನ ಮಾಡುತ್ತಾ ನಮ್ಮ ಪೀಳಿಗೆಗೆ ಒಂದು ಧಾರ್ಮಿಕ ವಿಚಾರವನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ಈ ಪ್ರದೇಶದಲ್ಲಿ ನಿರಂತರವಾಗಿ, ಅದು ಯಕ್ಷಗಾನ ಇರ್ಬೋದು, ಭಜನೆ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಲೆ ಈ ವಿಭಾಗದಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಇಲ್ಲಿ ಚಟುವಟಿಕೆ ಆಗ್ತಾಯಿದೆ. ಈ ಪ್ರದೇಶದಲ್ಲಿ ಸರಪಾಡಿ ಮಣಿನಾಲ್ಕೂರು ಗ್ರಾಮದಲ್ಲಿ ಇರುವವರು ಅನೇಕ ಮಂದಿ ದೇಶ ವಿದೇಶದಲ್ಲಿದ್ದಾರೆ, ಊರಿನಲ್ಲಿದ್ದಾರೆ. ಅವರೆಲ್ಲರೂ ಒಮ್ಮೆ ಬರಬೇಕು, ಇಲ್ಲಿ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಒಬ್ಬ ದೇವರ ಭಕ್ತನಾಗಿ, ಇಲ್ಲಿನ ಕಾರ್ಯಕರ್ತನಾಗಿ ನಾನು ನಿಮ್ಮೆಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಬನ್ನಿ, ಸರಪಾಡಿಗೆ ಬನ್ನಿ, ಸಮಸ್ಯೆಗಳನ್ನು ದೂರೀಕರಿಸೋದಕ್ಕಾಗಿ ಸರಪಾಡಿಗೆ ಒಮ್ಮೆ ಬನ್ನಿ, ಶರಬೇಶ್ವರ ದೇವರ ದರ್ಶನವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ.